ನೋಡಿ ಮಿಲ್ಕ್ ಪ್ರೊಡಕ್ಷನ್. ಇನ್ನು ಹೈನುಗಾರಿಕೆ ಬಂದರೆ, ಹೈನುಗಾರಿಕೆಯಲ್ಲಿ ಈಗಾಗಲೇ ಆ್ಯಕ್ಚುಲಿ ಇಡೀ ನಮ್ಮ ದೇಶದ ಒಂದು ಮಿಲ್ಕ್ ಉತ್ಪಾದನೆ ನೋಡಿದರೆ, ಸೊ ಲಿಕ್ವಿಡ್ ಮಿಲ್ಕ್ ಅಂದರೆ ಅವೈಲೇಬಲ್ ಮಿಲ್ಕ್ ಸಾಧಾರಣ 400 ಗ್ರಾಮ್ ಸಮಥಿಂಗ್ ಇದೆ. ಸೊ ಅದು ಆ್ಯಕ್ಚುಲಿ ಸಸ್ಟೈನೇಬಲಿಗೆ ರೆಕಮೆಂಡೆಡ್ ಎಷ್ಟಿದೆ ಅಷ್ಟು ಆಗುವಷ್ಟು ಉಂಟೀಗ. ಸೊ ಇನ್ನು ಮುಂದಿನ ಹಂತದಲ್ಲಿ ಮಿಲ್ಕ್ ಪ್ರೊಡಕ್ಷನಲ್ಲಿ ನಾವು ಮಾಡಬೇಕಾಗಿರೋದು ಏನಂದರೆ, ಒಂದು ಕ್ವಾಲಿಟಿ ಮಿಲ್ಕ್ ಪ್ರೊಡಕ್ಷನ್. ಕ್ವಾಲಿಟಿ ಮಿಲ್ಕ್ ಇದ್ದರೆ ಮಾತ್ರ ನಾವು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲ ಅಂದರೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಆ್ಯಂಗಲಲ್ಲಿ ಈಗ ಇವನ್ ಕೋಆಪರೇಟಿವ್ ಸೊಸೈಟೀಸ್ ಇರ್ಬೋದು ಅಥವಾ ಸರ್ಕಾರದ ಯೋಜನೆಗಳಿರ್ಬೋದು ಅದೇ ಆ್ಯಂಗಲಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ದನ ಸಾಕಾಣಿಕೆಗೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಲ್ಲಿ ಈಗ ದನ ಸಾಕಿ ಒಂದು 100 ದನ ಸಾಕಿ ಅಂತ ಕೊಟ್ಟಿಲ್ಲ. ಅದೇ ನೀವು ಹಂದಿ ಸಾಕಿ 100, ಆಡು ಸಾಕಿ 500, ನಾನು ತೋರಿಸ್ತೇನೆ ಅದನ್ನು ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ನಾವು ಆ ಸ್ಟೇಜಿಗೆ ಬಂದಿದ್ದೇವೆ. ಆದರೆ ಒಂದು ಅದರಲ್ಲಿ ಅಡ್ವಾಂಟೇಜ್ ಏನು ಹೇಳಿ, ಎಷ್ಟೇ ಹಾಲು ಪ್ರೊಡಕ್ಷನ್ ಮಾಡಿದ್ರೆ ನೀವು ಮಾರ್ಕೆಟಿಗೆ ಓಡಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೋಆಪರೇಟಿವ್ ಸೊಸೈಟಿ ತಗೊಳ್ತದೆ, ಅವ್ರು ಲಾಸ್ ಆದರೂ ತಗೊಳ್ತಾರೆ. ಯಾಕಂದ್ರೆ ಅದು ಅವರದ್ದು ಏಮ್ ಅದೇ, ಅದು ಎಷ್ಟೇ ಮಿಲ್ಕ್ ಪ್ರೊಡಕ್ಷನ್ ಮಾಡಲಿ ಅವ್ರು ತಗೊಳ್ತಾರೆ. ಸೊ ಅದನ್ನು ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟದ್ದು. ಸೊ ಆದ್ರಿಂದ ನಿಮ್ಗೆ ಮಾರ್ಕೆಟಿಗೆ ಪ್ರಾಬ್ಲಮ್ ಇಲ್ಲ ಯಾವುದು ದನ ಸಾಕಿದ್ರೆ. ಆಮೇಲೆ ಇನ್ನೊಂದು ಕೀ ಪಾಯಿಂಟ್ ದನ ಸಾಕುವಲ್ಲ ಅಂದರೆ, ಹೆಚ್ಚಿನವರು ದನ ಸಾಕಲಿ ಗೊತ್ತಿರ್ಬೋದು ನೋಡಿ, 5 ದನಕ್ಕೆ 1 ಎಕರೆ ನೀವು ಹುಲ್ಲು ಬೆಳಿಬೇಕು. ಇಲ್ಲ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ನಾವು ಎಷ್ಟೇ ದನ ಸಾಕಿ ಲಾಭ ಗಳಿಸಿ ಅದು ಇದು ಎಂತ ಹೇಳಿದ್ರು, ಇಟ್ ಈಸ್ ಓನ್ಲಿ ಆನ್ ಪೇಪರ್, ಇಟ್ ಈಸ್ ಮೈ ಸಜೆಷನ್. ಸೊ ಎವರೇಜ್ ಮಿಲ್ಕ್ ಈಲ್ಡ್ ಪರ್ ಎನಿಮಲ್ 16 ಲೀಟರ್. ಅದಕ್ಕೆ ನಾವು ವೆಟ್ ಈಲ್ಡ್ ಅಂತ ಹೇಳ್ತೇವೆ. ಎಲ್ಲ ದನ ತಗೊಂಡ್ರೆ ಇಟ್ ಈಸ್ 12 ಲೀಟರ್. ಅಂದ್ರೆ ಹಾಲು ಕೊಡ್ದಿದ್ದನ್ನು ಕೊಟ್ಟದ್ದು ಎಲ್ಲ ಲೆಕ್ಕ ತಗೊಂಡ್ರೆ 12 ಲೀಟರ್. ಹಾಲು ಕೊಡುವ ದನ ತಗೊಂಡ್ರೆ 16 ಲೀಟರ್ ಚಿಲ್ಲರೆ ಪರ್ ಎನಿಮಲ್ ಇತ್ತು. ಸೊ ಅಂತ ಎನಿಮಲ್ ಅನ್ನ 16 ಲೀಟರ್ ಅಥವಾ 20 ಲೀಟರ್ ಎವರೇಜ್ ಕೊಡಬೇಕಾದ್ರೆ ನೀವು ಹಸಿರು ಹುಲ್ಲು ಹಾಕ್ಬೇಕು. ಹಸಿರು ಹುಲ್ಲು ಹಾಕಿದ್ರೆ ಮಾತ್ರ ಅದು ಬರ್ತದೆ. ನಮ್ಮಲ್ಲಿ ಏನು ತಲೆಯಲ್ಲಿದೆ ಹಿಂಡಿ ಹಾಕುವುದು ಹಾಲು ಕರೆಯುವುದಂತ, ಅದು ವಯಬಲ್ ಅಲ್ಲ. ನೀವು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಹಿಂಡಿ ಕರಗಬೇಕಾದ್ರೂ ಕೂಡ ನಿಮಗೆ ನಾರಿನ ಅಂಶ ಬೇಕೇ. ನಾರಿನ ಅಂಶ ಸಿಗುವುದು ಎಲ್ಲಿ? ಹುಲ್ಲಲ್ಲಿ ಮಾತ್ರ. ಮತ್ತೆ ಡ್ರೈ ಫಾಡರ್ ನಮ್ದೀಗ ಅಗ್ರಿಕಲ್ಚರ್ ಹಿಂದಕ್ಕೆ ಹೋದ್ರಿಂದ ನಮ್ಮ ಹತ್ರ ಡ್ರೈ ಫಾಡರ್ ಇಲ್ಲ. ಹಿಂದೆ ತುಂಬಾ ಡ್ರೈ ಫಾಡರ್ ಇತ್ತು. ಈಗ ನಾವು ಹಾಸನ, ಶಿವಮೊಗ್ಗದಿಂದ, ಚಿಕ್ಕಮಗಳೂರಿಂದ ಯಾವುದು ಡ್ರೈ ಫಾಡರ್ ಅಂತ ಗೊತ್ತಾಯ್ತಲ್ಲ, ಪ್ಯಾಡಿ ಹಸ್ಕು ತಗೊಂಡ್ ಬರ್ಬೇಕಾಗತ್ತೆ, ಪ್ಯಾಡಿ ಸ್ಟ್ರಾನ್. ಸೊ ಅದನ್ನೆಲ್ಲ ತಗೊಂಡ್ ಬಂದು ಅದು ನಮಗೆ ವಯಬಿಲಿಟಿ ಸಿಕ್ಕುವುದಿಲ್ಲ. ಸೊ ಅದನ್ನು ಸಿಗ್ಬೇಕಂತ ಹೇಳಿದ್ರೆ ಪ್ರತಿ 4 ರಿಂದ 5 ದನಕ್ಕೆ ಒಂದು ಎಕರೆಯ ಹುಲ್ಲು ಬೆಳಿಬೇಕು. ನಮ್ಮ ಅವರ ಏರಿಯಾದಲ್ಲಿ ಇರುವವರು ಲೀಸಿಗೆ ತಗೊಂಡು ಜಾಗವನ್ನು, ಯಾಕಂದ್ರೆ ನಾನು ಅವ್ರ ಹತ್ರ ಹೇಳಿದ್ದೇನೆ, ನೀವು ಪ್ರತಿ 4 ದನ ಆಗುವಾಗ 1 ಎಕರೆ ಇನ್ಕ್ರೀಸ್ ಮಾಡಬೇಕು. ಅವರು ನೀರನ್ನ ದುಡ್ಡು ಕೊಟ್ಟು ತಗೊಂಡು ಲೀಸಿಗೆ ಲ್ಯಾಂಡ್ ತಗೊಂಡು 5 ಎಕರೆ ಹುಲ್ಲು ಬೆಳೆದಿದ್ರು ಆಗ. ಸೊ ಆದ್ರಿಂದ ಅವ್ರದ್ದು ಪ್ರಾಫಿಟೇಬಲ್ ಆಯ್ತು. ಆದ್ರೆ ಅಷ್ಟು ಪ್ರಾಫಿಟೇಬಲ್ ಆಗ್ಬೇಕಂತ ಹೇಳಿದ್ರೆ ನೀವು ಆ ರೇಷಿಯೋದಲ್ಲಿ ದನ ಸಾಕಿದ್ರೆ ಖಂಡಿತವಾಗಿ ಅರೌಂಡ್ ನಿಮ್ಗೆ ಎವರೇಜ್ ಮಿಲ್ಕ್ ಈಲ್ಡ್ ಅವರದ್ದು ಎಲ್ಲ ದನವು 20 ಲೀಟರ್. ಆದರೆ ನಮ್ಮಲ್ಲಿ ಮಿನಿಮಮ್ 10 ಲೀಟರ್ ಎವರೇಜ್ ಕೊಡ್ಬೇಕು. ಅದರಿಂದ ಕಡಿಮೆ ತಗೊಂಡ್ರೆ ನಮಗೆ ಅದು ವಯಬಿಲಿಟಿ ಸಿಗುದಿಲ್ಲ. ಯಾವುದು ಕಮರ್ಷಿಯಲ್ ಆಗಿ ಮಾಡಿದ್ರೆ. ಇನ್ನು ನಿಮಗೆ ಮನೆಯಲ್ಲಿ 2 ದನ ಇದೆ, ಇನ್ನೊಂದು 2 ದನ ಸೇರಿಸೋದು. ಈಗ ಅದನ್ನು ನೋಡ್ಕೊಳ್ಳಿಕ್ಕೆ ಏನು ಎಕ್ಸ್ಟ್ರಾ ಜನ ಏನು ಬೇಡ, ನೀವೇ ನೋಡೋದಾದ್ರೆ ನಿಮ್ಗೆ ಅಡಿಷನಲ್ ಇನ್ಕಮ್ ಬರ್ತದೆ. ಬಟ್ ಅದು ಕಮರ್ಷಿಯಲ್ ವೆಂಚರ್ ಆಗಿ ನಮ್ಗೆ ಅದರಲ್ಲೇ ನೆಲೆನೂರಿ ನಿಲ್ಬೇಕಂತ ಹೇಳಿದ್ರೆ ನಾವು ಮಿನಿಮಮ್ 10 ದನದಿಂದ 15 ದನ, 10 ರಿಂದ 15 ಲೀಟರ್ ಪರ್ ಡೇ ಕೊಡುವಂತ ಅಷ್ಟು ದನ ಸಾಕಿ ಸೈಂಟಿಫಿಕಲಿ ಮಾಡಿದ್ರೆ ಮಾತ್ರ. ಅದರ್ವೈಸ್ ನಮ್ಮಲ್ಲಿ ಬರುವುದಿಲ್ಲ. ಇನ್ನೊಂದು ಅಡ್ವೈಸ್ ಏನಂತ ಹೇಳಿದ್ರೆ, ನಮ್ಮಲ್ಲಿ ದನದ ಒಳ್ಳೆ ಸಿಕ್ಕುದಿಲ್ಲ ಇಲ್ಲಿ. ಸೊ ನಮ್ಮವ್ರು ಏನ್ ಮಾಡ್ತಾರೆ, ಇಮಿಡಿಯೇಟ್ ಹೊರಗಡೆ ತಗೊಬರ್ತಾರೆ. ಸೊ ನಮ್ಮ ಕ್ಲೈಮೇಟಿಗೆ ಹೊರಗಡೆ ಯಾವ ದನವೂ ಇಮಿಡಿಯೇಟ್ ಅಕ್ಲಮಟೈಸ್ ಆಗುದಿಲ್ಲ. ನೆನ್ಪಿಟ್ಕೊಳ್ಳಿ. ಎಲ್ಲಿ ಹುಣಸೂರು, ಕೋಲಾರ, ಚಿಕ್ಕಬಳ್ಳಾಪುರದಿಂದ ನೀವು ದನ 50 ಲೀಟರ್ ಇತ್ತಂದ್ರೆ ಇಲ್ಲಿ ಮೊದಲ 10 ದಿನ 40 ಲೀಟರ್ ಕೊಡ್ತದೆ, ನಂತರ 30 ಲೀಟರ್ ಇಳಿತದೆ, ಕಡೆಗೆ 10 ಲೀಟರ್ ಬಂದು ನಿಲ್ತದೆ. ಯಾಕಂದ್ರೆ ನಮ್ಮ ಈ ಏರಿಯಾದಲ್ಲಿ ಈ ಕ್ಲೈಮೇಟಿಗೆ ಇಲ್ಲಿನ ಹುಲ್ಲು, ಇಲ್ಲಿನ ನಮ್ಮ ಹಟ್ಟಿ ವ್ಯವಸ್ಥೆಗೆ ಮ್ಯಾಕ್ಸಿಮಮ್ ಈಲ್ಡ್ ಈಸ್ 20 to 25 ಲೀಟರ್. ಅದರಿಂದ ಮೇಲೆ ಹೋದ ಕೂಡಲೇ ಸ್ಟ್ರೆಸ್ ಆಗುತ್ತೆ, ಅವಳಿಗೆ ಆಗುದಿಲ್ಲ. ಸೊ ನಿಮಗೆ ನೆಕ್ಸ್ಟ್ ಬ್ರೀಡಿಂಗ್ ಪ್ರಾಬ್ಲಮ್ ಬರ್ತದೆ. ಸೊ ಟೋಟಲಿ ನೀವು ಲಾಸ್ ಆಗ್ತದೆ. ಸೊ ಯಾವುದೇ ಕಾರಣಕ್ಕೆ ಆ ವೆಂಚರಿಗೆ ಕೈ ಹಾಕಬೇಡಿ. ಸೊ ನಿಮ್ಮಲ್ಲೇ ಹುಟ್ಟಿದ ಕರುಗಳನ್ನ ಚಂದ ನೋಡಿದ್ರೆ ಅದು ಇಟ್ ಬಿಕಮ್ಸ್ ಅರೌಂಡ್ 20 ಲೀಟರ್ ಪರ್ ಡೇ ಬರ್ತದೆ. ಸೊ ಇದೊಂದು ಕೀ ಪಾಯಿಂಟ್. ಸೊ ಇನ್ನು ನಾನು ಮಿಲ್ಕ್ ಡಾಟಾ ತಗೊಂಡ್ರೆ ಅದು ಅಷ್ಟು ಕ್ಲಿಯರ್ ಇಲ್ಲ ನೋಡಿ. 427 ಅಂತ ಕಾಣುತ್ತೆ. ಅಂದ್ರೆ ಅಷ್ಟು ಗ್ರಾಮ್ ಮಿಲ್ಕ್ ನಮಗೆ ಪ್ರತಿ ಮನುಷ್ಯನಿಗೆ ಅವೈಲೇಬಲ್ ಇಂಡಿಯಾದಲ್ಲಿದೆ. ರೆಕಮೆಂಡೇಶನ್ ಅಷ್ಟೇ ಇರುವುದು. ಸೊ ಆಲ್ಮೋಸ್ಟ್ ನಾವು ನಮ್ಮ ಸೆಲ್ಫ್ ಸಫಿಷಿಯನ್ಸ್ ಇದ್ದೇವೆ. ಬಟ್ ರೀಸೆಂಟ್ ಆಗಿ ಪ್ರೊಡಕ್ಷನ್ ಏನೋ ಡೌನ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಮೇ ಬಿ ಕಳೆದ 3 ವರ್ಷದಿಂದ ತುಂಬಾ ಜನ ಅದಕ್ಕೆ ಹೋಗಿದ್ದಾರೆ, ಯಾವ್ದು ಎನಿಮಲ್ ಹಸ್ಬೆಂಡ್ರಿಗೆ. ಈಗ ಅವರೆಲ್ಲ ಪುನಃ ಉದ್ಯೋಗ ಹೋದ್ರು. ಸೊ ಆದ್ರಿಂದ ಅದನ್ನು ನೋಡುವ ವ್ಯವಸ್ಥೆ ಕಡಿಮೆ ಆಗಿರ್ಬೋದು. ಆಗ ಒಂದು ಅರೌಂಡ್ 5 to 10% ಮಿಲ್ಕ್ ಈಲ್ಡ್ ಟೋಟಲ್ ಕರ್ನಾಟಕದಲ್ಲಿ ಇಟ್ ಎಸ್ ಕೇಮ್ ಡೌನ್ ಲಾಸ್ಟ್ 2-3 ಮಂತ್ಸ್ ಇಂದ. ಅದಕ್ಕೇನು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಯಾಕಾಗಿದೆ ಅಂತ. ನೆಕ್ಸ್ಟ್
ನೋಡಿ ಇದು ಕನ್ಸಂಪ್ಷನ್ ಆಫ್ ಮಿಲ್ಕ್, ನಾನು ಡಾಟಾ ಆಲ್ರೆಡಿ ಹೇಳಿದ್ದೇನೆ. ನೋಡಿ, ದ ಕರೆಂಟ್ ಪ್ರೊಡಕ್ಷನ್ ಆಫ್ ಮಿಲ್ಕ್ ಈಸ್ ಸಫಿಷಿಯಂಟ್ ಟು ಮೀಟ್ ದಿ ಪ್ರೆಸೆಂಟ್ ಡಿಮಾಂಡ್. ಇದು ಗವರ್ಮೆಂಟ್ ಆಫ್ ಇಂಡಿಯಾದ ಒಂದು ಅನಾಲಿಸಿಸ್. ಸೊ ನೆಕ್ಸ್ಟ್ ನೋಡಿ, ಅದು ಸಾಧಾರಣ 7 ಲಕ್ಷದ ಅರೌಂಡ್ 7 lakh crore ಅಷ್ಟು ಟರ್ನ್ ಓವರ್ ಇದೆ. ಯಾವುದು ಮಿಲ್ಕ್ ಇದು. ಪರ್ ಕ್ಯಾಪಿಟಾ ಅವೈಲಬಿಲಿಟಿ ಆಫ್ ಮಿಲ್ಕ್ ಫ್ರಮ್ ನೋಡಿ 307 ಗ್ರಾಮ್ ಟು 394 ಗ್ರಾಮ್. ನೌ ಇಟ್ ಈಸ್ ಅರೌಂಡ್ 407 ಸಮಥಿಂಗ್ 407 ಗ್ರಾಮ್ ಪರ್ ಡೇ ಇದೆ.